ಚಿತ್ರದ ಯಶಸ್ಸಿನಲ್ಲಿರುವ ನಟ ನಿರ್ದೇಶಕ ರಜನೀಶ್ ದೇವಾಡಿಗ ಮತ್ತೊಂದು ವಿಭಿನ್ನ ತುಳು ಚಿತ್ರ ರಚನೆಗೆ ಮುಂದಾಗಿದ್ದಾರೆ. ಈ ಬಾರಿ ಸಂಪೂರ್ಣ ಹಾಸ್ಯಮಯ ಕೌಟುಂಬಿಕ ಚಿತ್ರ ನಿರ್ಮಿಸಲು ಮುಂದಾಗಿದ್ದು, ಬೆಳ್ಚಪ್ಪ ಹೆಸರಿನ ತುಳು ಚಿತ್ರಕ್ಕೆ ಇಂದು ಮುಹೂರ್ತ ನಡೆಯಿತು. ಜಯದುರ್ಗ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನೂತನ ತುಳು ಚಿತ್ರಕ್ಕೆ ಇಂದು ಉಡುಪಿಯ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಮುಹೂರ್ತ ಸಮಾರಂಭ ನಡೆಯಿತು. ಕೋರಿರೊಟ್ಟಿ ಚಿತ್ರ ಖ್ಯಾತಿಯ ನಿರ್ದೇಶಕ ನಟ ರಜನೀಶ್ ದೇವಾಡಿಗ ಮತ್ತೊಂದು ವಿಭಿನ್ನ ತುಳು ಚಿತ್ರ ರಚನೆಯ ಸಾಹಸಕ್ಕೆ ಕೈ ಹಾಕಿದ್ದು, ಈ ಚಿತ್ರಕ್ಕೆ ಕನ್ನರಪಾಡಿ ಜಯದುರ್ಗ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಆಚಾರ್ಯ ಕ್ಯಾಮೆರಾ ಚಾಲನೆ ಮಾಡಿದ್ರು. ಆರಂಭ ಫಲಕಕ್ಕೆ ಉದ್ಯಮಿ ಪ್ರಕಾಶ್ ನಾಯಕ್ ಚಾಲನೆ ನೀಡಿದ್ರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಚಿತ್ರದ ಮೊದಲ ಪೋಸ್ಟರ್ ಹಾಗೂ ಟೀಸರ್ ಅನ್ನ ಬಿಡುಗಡೆ ಮಾಡಲಾಯಿತು. ಕ್ಯಾಮೆರಾಕ್ಕೆ ಚಾಲನೆ ನೀಡಿದ ಕೃಷ್ಣಮೂರ್ತಿ ಆಚಾರ್ಯರವರು ಮಾತನಾಡಿ, ರಜನೀಶ್ ದೇವಾಡಿಗ ಹಾರ್ಡ್ ವರ್ಕರ್, ಸಾಧನೆಗಾಗಿ ಕಷ್ಟಪಟ್ಟಿದ್ದಾರೆ. ಅವರು ಪಟ್ಟ ಶ್ರಮಕ್ಕೆ ಕೋರಿರೊಟ್ಟಿ ಚಿತ್ರ ಯಶಸ್ಸು ತಂದುಕೊಟ್ಟಿದೆ. ಮುಂದಿನ ಬೆಳ್ಚಪ್ಪ ಚಿತ್ರದ ಮೂಲಕ ಇನ್ನಷ್ಟು ಯಶಸ್ಸನ್ನ ಸಾಧಿಸಲಿ ಎಂದು ಶುಭ ಹಾರೈಸಿದ್ರು. ನಮ್ಮ ರಜನೀಶ್ ಎಂಬ ಒಂದು ನಮ್ಮ ಊರಿನ ಹುಡುಗ ನಿರಂತರವಾಗಿ 10 ವರ್ಷದಿಂದ ಯಶಸ್ವಿಯ ಬೆಳಕಿಗೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಸಾಧ್ಯವಾಗ್ತಾ ಇಲ್ಲ. ಈ ಕೋರಿರೊಟ್ಟಿಯಲ್ಲಿ ಸ್ವಲ್ಪ ಯಶಸ್ವಿ ಸಿಕ್ಕಿದ್ದು ಅಂತೇಳಿ ನಮ್ಮ ಅನಿಸಿಕೆ. ಮುಂದಿನ ದಿನಗಳಲ್ಲಿ ಇವರಿಗೆ ಎಲ್ಲ ರೀತಿಯ ನಮ್ಮಿಂದ ನಾವು ಸಹಕಾರ ಕೂಡ ಯಶಸ್ವಿ ಕೂಡ ಸಿಗಲಿ ಅಂತೇಳಿ ನಾನು ನನ್ನ ಆದಿಮಾತೆ ಜಗನ್ಮಾತೆ ಜಯದುರ್ಗ ಪರಮೇಶ್ವರಿ ಪ್ರಾರ್ಥನೆ ಮಾಡುತ್ತೇನೆ. ಯಾಕಂತ ಹೇಳಿದ್ರೆ ಈ ಪೋಸ್ಟರ್ ಕೂಡ ಆ ದೇವಸ್ಥಾನದ ಎದುರಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ತಗೊಂಡೋಗಿರುತ್ತಾನೆ. ಅದಲ್ಲದೆ ಅವನ ಗ್ರಾಮ ದೇವತೆ ಬೈಲೂರು ಮಹಿಷಮರ್ದಿನಿಯಲ್ಲಿ ಇವತ್ತಿನ ಕ್ಯಾಮೆರಾ ಆನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ನಾವು ಅವರಿಗೆ ಸಪೋರ್ಟ್ ಮಾಡಿ. ಈ ಚಿತ್ರದ ಪ್ರಮುಖ ಕೇಂದ್ರ ಬಿಂದು ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಅವರು ಮಾತನಾಡಿ, ವಿಭಿನ್ನ ಕಥೆ ಇರುವ ಈ ಚಿತ್ರ ನನಗೆ ಇಷ್ಟವಾಯಿತು. ಕ್ಯಾಮರಾಮ್ಯಾನ್ ಸೇರಿದಂತೆ ಇಡೀ ಚಿತ್ರತಂಡ ನನಗೆ ಪರಿಚಯ, ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ದೇವರ ಆಶೀರ್ವಾದವಿದ್ರೆ ಚಿತ್ರ ಯಶಸ್ಸಾಗಲು ಯಾವುದೇ ಸಮಸ್ಯೆ ಇಲ್ಲ. ದೇವರ ಸನ್ನಿಧಿಯಲ್ಲಿ ಆರಂಭವಾಗಿರುವ ಈ ಚಿತ್ರಕ್ಕೆ ಅಭಿಮಾನಿಗಳು ಹಾರೈಸಬೇಕು ಅಂತ ಮನವಿ ಮಾಡಿದ್ರು. ಮನುಷ್ಯ ಆಯ್ಕೆ ಆದಕ್ಕೂ ಅಂಡ ಪಾತ್ರ ವಿಭಿನ್ನತೆಯಾದಕ್ಕೂ ಅಂಚಾದ ಈ ಪಾತ್ರ ಸೃಷ್ಟಿ ಮಾತನಾಡ ರಜನೀಶ್ ಕನ್ನಡ ಮೂವಿಯ ದುಂಬೆ ಸುಧಾಕರ್ ಬಣ್ಣನ ಫಿಲ್ಮುಡು ಒಂದು ಪಾತ್ರ ಮಾತುದಾರಿಗೆ ಅನುಭವಗಳು ಅತಂತೆ ಫಿಲ್ಮುಡು ಅಂತ ಮಾತು ಗೊತ್ತುಂಡು. ಐದು ಒಕ್ಕ ಕೋರಿರೊಟ್ಟಿ ಕೊಂಡಂಚಿನ ಮೂವಿನ ಜವಾಬ್ದಾರಿ ಇದೊಂದು ಮೂವಿ ಬಾರಿ ಎಡ್ಡಾಂಡ್ ಮಾತಿನ ಬಾಯ್ಡ್ ವಿಮರ್ಶೆ ಉಪ್ಪೇರೆ ಯಾವ ಅಂಡ ಆ ಮೂವಿಗೆ ಉದಾರ ಬರ್ತಾನಿತ್ತೆ ಮಾತೆಲ್ಲ ಏನಾಗಲಿ ಕೋರಿರೊಟ್ಟಿ ಮೂವಿ ಎಡ್ಡೆವರಿಗೆ ಬರ್ಕೊಂಡ ಎಡ್ಡೆ ಉದಾರ ಬೈದಿದೆ ಜಾತಿ అయితే ఒట్టులు ఓడిగాపడిన బెంచప్పి అరడకేటి పత్రికా మాధ్యమం విషయించిన అంటే మీనింగ్ దాదా ಅಪ್ಪ ಬೆದರುಗೊಂಬೆ ನೆಟ್ಟು ಬೆದರುಗೊಂಬೆ ಸಮಾರಂಭದಲ್ಲಿ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ರಮೇಶ್ ಶೆಟ್ಟಿ, ಮನೋವೈದ್ಯ ಡಾಕ್ಟರ್ ಪಿವಿ ಭಂಡಾರಿ, ನಗರ ಸದಸ್ಯ ವಿಜಯ್, ನಾಯಕ ನಟಿ ಯಶಸ್ವಿ ದೇವಾಡಿಗ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಚಿತ್ರವು ಸುಮಾರು 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿದ್ದು, ಉಡುಪಿ, ಮಂಗಳೂರಿನಲ್ಲಿ ಚಿತ್ರೀಕರಣಗೊಳ್ಳಲಿದೆ. ಮುಂದಿನ ಯುಗಾದಿಗೆ ಚಿತ್ರ ಬಿಡುಗಡೆ ಮಾಡುವ ಯೋಜನೆಯನ್ನ ಚಿತ್ರತಂಡ ಹೊಂದಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.